ತಂದೆಯಿಂದ ಸಂಸ್ಕಾರ, ತಾಯಿಯಿಂದ ಶೀಲದ ಕುರಿತಾದಂತಹ ಪಾಠ, ಈ ಮೂರರ ತ್ರಿವೇಣಿ ಸಂಗಮವೇ ಯಶೋಮತಿಯ ಜೀವನ. ಹೆಣ್ಣು ಮಕ್ಕಳು ಬೆಳೆಯುವಂತಹ ಕಾಲಕ್ಕೆ ಮದುವೆ ಮಾಡಿ ಕೊಡಬೇಕಾದದ್ದು ತಂದೆ ತಾಯಿಗಳ ಹೊಣೆಗಾರಿಕೆ. ಆದ್ದರಿಂದ ಏಕವೀರಾಜ್ಯಪುರವನ್ನಾಡುವಂತಹ ಅರುಣಾಚಲ ಮಹಾಪ್ರಭುಗಳಿಗೆ ಮದುವೆ ಮಾಡಿಕೊಟ್ಟರು. ಸುಖೀ ದಾಂಪತ್ಯ ಜೀವನ. ಮದುವೆಯಾದ ಅಂದಿನಿಂದ ಇಂದಿನ ತನಕ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕುಂದುಕೊರತೆಗಳು ಬಾಧಿಸುತ್ತಿಲ್ಲ. ಆದರೆ ನಾನು ಆಲೋಚಿಸುತ್ತಿರುವುದಲ್ಲ, ಇಂದು ಬೆಳಗ್ಗೆ 4ರ ಜಾವಕ್ಕೆ ನಾನು ಕಂಡಂತಹ ಕನಸು. ಅದನ್ನು ಆಲೋಚಿಸುವಾಗಲೇ ಮೈಯೆಲ್ಲ ನಡುಕ ಉಂಟಾಗುತ್ತದೆ. ಮನಸ್ಸು ಏಕಾಂತವನ್ನು ಬಯಸಿದೆ. ಹಾಗಾಗಿ ಉದ್ಯಾನವನವನ್ನು ಸೇರಿಕೊಂಡಿದ್ದೇನೆ. ಸರ್ವೇಶ್ವರಿ ಕಾಪಾಡಮ್ಮ, ಕಾಪಾಡು, ಕಾಪಾಡು. ಅಮ್ಮ ಎಲ್ಲಿದ್ದಾರೆ? ಯಶೋಮತಿ ಅವರವರ ಆಪ್ತ ಸಖಿನ ಹೆಸರು ಮಾಲಿನಿ ಎಂಬುದಾಗಿ ದಿನನಿತ್ಯವೂ ಅವರ ಸೇವೆಯನ್ನು ಮಾಡುತ್ತಿದ್ದವರ ನಾವು ಎಂದಿನಂತೆ ಇಂದು ಕೂಡ ಅವರ ಸೇವೆಯನ್ನು ಮಾಡಲೆಂದು ಅರಮನೆಗೆ ಬಂದರು. ಅರಮನೆಯನ್ನು ಹುಡುಕಿದರು. ಅಮ್ಮನಿಗೆ ಕಾಣುತ್ತದೆ. ದಾಸಿಯಿಂದ ವಿಷಯವನ್ನೇ ಕೇಳಬೇಕು. ಅಮ್ಮ ಉದ್ಯಾನವನವನ್ನು ಸೇರಿದ್ದಾರೆ ಎಂದಾಗ ನಿಜ ಮನಸ್ಸಿಗೆ ಬೇಸರವಾದಾಗ ಅಮ್ಮ ಉದ್ಯಾನವನವನ್ನು ಸೇರುತ್ತಾರೆ. ಇಲ್ಲೇ ಎಲ್ಲಾದರೂ ಇರಬಹುದು, ಹುಡುಕುತ್ತೀರ. ಅಮ್ಮ 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 ಇದೇ ಮತ್ತೊಂದು ಬಾರಿ ಅಮ್ಮ ಮಾಲಿನಿ ಯಾವಾಗ ಬಂದೆಯಪ್ಪ? ಆಗಲೇ ಬಂದಿದ್ದೀನಿ. ಸಜ್ಜರಿನಾದರೂ ಬೇಸರ ಮಾಡಿದೆ ಇಲ್ಲವಪ್ಪ. ಆ ಮಾತು ನನ್ನಿಂದ ತೊಂದರೆಯಾಯಿತು. ಸಾಧ್ಯ ಉಂಟೇನು? ಸದಾ ಸಮಯ ಸರಸ್ವತಿ ಆ ನನ್ನ ಮಧ್ಯದಲ್ಲಿ ವಿರತ ಉಂಟಾಗಿ ನನ್ನನ್ನು ಮದುವೆ ಮಾಡಿ ಕೊಟ್ಟು ಕಳುಹಿಸುವಂತಹ ಕಾಲಕ್ಕೆ ನನ್ನ ಜೊತೆ ನಿನ್ನನ್ನು ಕಳುಹಿಸಿಕೊಂಡರು ನನ್ನ ತಂದೆ ತಾಯಿ. ಯಾಕೆ? ಒಂದೇ ಮನೆಯ ಅಂಗಳದಲ್ಲಿ ಆಡಿ ಬೆಳೆದಂತಹ ಮಕ್ಕಳು ಒಂದೇ ಮನೆಯನ್ನು ಸೇರಿಕೊಂಡರು ಎಂದಾದರೆ ಸಂತೋಷದಿಂದಲೇ ಇರಬಹುದು ಎನ್ನುವ ಕಾರಣಕ್ಕೆ ಬೇಕಾಗಿದ್ದಾರೆ. ಮದುವೆಯಾದ ಅಂದಿನಿಂದ ಇಂದಿನ ತನಕ ಸತಿ ಮಧ್ಯರಾದಂತಹ ನಾವಿಬ್ಬರು ಹೇಗಿದ್ದೇವೆ ಎನ್ನುವುದನ್ನು ಕಣ್ಣಾರೆ ಕಂಡವಳು ತಾನೆ. ಯಾಕಮ್ಮ ನಿನ್ನ ಬಾಯಿಂದ ಇಂತಹ ಮಾತು? ಸದಾ ಸರಸಮಯವಾದಂತಹ ಜೀವನವನ್ನೇ ಸಾಗಿಸಿಕೊಂಡು ಬಂದಂತಹ ನಮ್ಮ ಮಧ್ಯದಲ್ಲಿ ವಿರದಮ್ಮ ಆ ವಿಚಾರದ ಕುರಿತಾಗಿ ಆಲೋಚಿಸಲೇ ಇದ್ದಾರೆ. ಆದರೆ ಯಾಕೋ ಬೇಸರ. ನಾವು ಕಂಡಂತಹ ಕನಸು ಹೌದಾ? ಇನ್ನು ಮುಂದೆ ಕರೆಗದಿದ್ದರೆ ಕನಸು ಬೀಳುವುದು ಸ್ವಾಭಾವಿಕ. ಅದು ಸಹಜನವಲ್ಲ. ಆದರೆ ಬೆಳಗ್ಗೆ 4ರ ಜಾವಕ್ಕೆ ಕಂಡಂತಹ ಕನಸು ಅದು ಭವಿಷ್ಯದಲ್ಲಿ ಸತ್ಯವಾಗುತ್ತದಂತ. ಹಾಗಾಗಿ ನನಗ್ಯಾಕೋ
ಕಾಲಕ್ಕೆ ಒಳ್ಳೆಯ ವಿಚಾರವನ್ನು ಆಲೋಚಿಸಿ ನನ್ನ ಮನಸ್ಸಿಗೆ ಧೈರ್ಯವನ್ನು ತುಂಬಿ. ಆ? ನಿನಗೆ ಈಗ ಹೋದರೂ ಸೇರುವುದು ಅರಮನೆಯಂತೆ, ಸ್ವಲ್ಪ ಹೊತ್ತು ಬಿಟ್ಟು ಹೋದರೆ ಹೋಗುವುದು ಅರಮನೆಯಲ್ಲಿದ್ದಾರೆ. ಮತ್ತೆ ನಿನಗೆ ಅವಸರ ಯಾಕೆ? ಕೆಲವು ದಿವಸಗಳಿಂದ ನಿನ್ನಲ್ಲಿ ಮಾತನಾಡಬೇಕೆನ್ನುವ ಹಾಗೆಯೇ ಕಾಯುತ್ತವಳು. ಈಗೀಗ ನೀನು ಸಿಗುತ್ತೇ ಇಲ್ಲ. ಇಲ್ಲ ಅರಮನೆಯಿಂದ ಎಲ್ಲಿಗೋ ಹೋಗುವಾಗ ನಿನ್ನ ಮನಸ್ಸಿನಲ್ಲಿ ಬೇಸರವೆನ್ನುವುದು ಮನ ಮಾಡಿ ಮತ್ತೊಮ್ಮೆ ಅರಮನೆಯನ್ನು ಸೇರುವಾಗ ಸಂತೋಷದಿಂದಲೇ ಮುಗುಳ್ಳದ ಮೇಲುತ್ತಾವರು. ಎಲ್ಲಿಗೆ ಹೋಗುವುದು? ಎಲ್ಲಿಗಮ್ಮ? ಅರಮನೆಯಿಂದ ಮನೆ, ಮನೆಯಿಂದ ಅರಮನೆಯಿಂದ ಹೋಗುವಾಗ ನಿಮ್ಮ ಮುಖ ನೋಡಿಗೆ ಆಗ್ತದೆ ಎಂಬಂತಹ ಬೇಸರ, ಮನೆಯಿಂದ ಬರುವಾಗ ನಿಮ್ಮ ಮುಖ ನೋಡಿಗೆ ಆಗ್ತದೆ ಎಂಬಂತಹ ಸಂತೋಷ. ಅಷ್ಟೇ ಅಮ್ಮ. ನಿನ್ನ ಮನಸ್ಸೇನೆನ್ನುವುದು ನನಗೆ ತಿಳಿದಿದ್ದೇನೆ. ಸತ್ಯ ಹೇಳು, ಎಲ್ಲಿಗೆ ಹೋಗು? ಸತ್ಯವಾದ ಮನೆಗೆ ಹೋಗುವುದಿಲ್ಲ. ಸತ್ಯ ಹೇಳು. ಆ ವಿಚಾರ ಹೇಳಿದ್ರೆ ನೀವು ಬೈಬಾರದು. ಬೈಯುವ ಕೆಲಸ ನಿನ್ನಿಂದ ಸಾಧ್ಯ. ನಾನು ನನ್ನ ಪ್ರಿಯಕರನ್ನು ಇಲ್ಲಿ ಬಾ. ಪ್ರಿಯಕರನ ವಿಷಯವೇ ಹೌದಾಗಿದ್ದಲ್ಲಿ ಯಾವತ್ತೂ ನಮ್ಮಲ್ಲಿ ಹೇಳಿ ನಾನೇ ಮುಂದೆ ನಿಂತುಕೊಂಡು ನಿಮಗೆ ಮದುವೆಯನ್ನೇ ಮಾಡಿ ಕಲ್ಪಿಸುತ್ತೇನೆ. ಆದರೆ ನೀನು ಮಾತುಗಳ ಕಾಣುವಾಗ ನಾಳೆ ಕಡವರಿಸುತ್ತಾರೆ, ಕಾಯ ಕಂಪಿಸುತ್ತಾರೆ. ಸುಳ್ಳು ಹೇಳುವಾಗ ಮಾತ್ರ ಈ ರೀತಿಯಾಗಿ ಸತ್ಯ ಹೇಳುವುದು. ಸತ್ಯ ಹೇಳು. ನನಗೆ ಮೂರು ಮಾತು ಸತ್ಯ. ಹಾಗಾದ್ರೆ ನನಗೆ ಸತ್ಯ ಹೇಳುವುದಿಲ್ಲ. ಹಾಗಾಗಿ ಒಂದು ನಿಮಿಷ ಹೋಗಬೇಕು. ನಿಮ್ಮ ಮನಸ್ಸಿನಲ್ಲಿ ಜಾಗವಿಲ್ಲವೇ? ಈ ಅರಮನೆಯಲ್ಲಿ ಜಾಗವಿದ್ದರೆಷ್ಟು ಬಿಟ್ಟರೆಷ್ಟು. ಒಂದೇ ನಾಣ್ಯದ ಎರಡು ಮುಖಗಳಲ್ಲಿ ಇದ್ದವರು ನಾವು. ನನ್ನ ತಾಯಿಯಾದವರು ನನ್ನ ಕೊರಳನ್ನು ಹಿಡಿದು ತಪ್ಪಿದರು. ಪ್ರಪಂಚ ವಿಶಾಲವಾಗಿದೆ. ಈ ಮಾಲಿಗೆ ಎಲ್ಲಾದರೂ ಸ್ವಲ್ಪ ಸ್ಥಳ ಸಿಗಬಹುದು. ಹುಟ್ಟಿಸಿದಂತಹ ದೇವರು ಹುಲ್ಲು ಮೇಯಿಸುವುದಿಲ್ಲವಂತೆ. ಹಾಗೆಂದು ಈ ಅರಮನೆಯಲ್ಲಿ ಇರುವುದು ನಾನಿಂದು ಸರಿಯಲ್ಲ. ಹೋಗುತ್ತೇನೆ. ಒಳಗೆ ಹಾಕಿದ ಮಾಲೆಯನ್ನು ನಾನೇ ಬೇಡವಿಲ್ಲ ಮೇಲೆ ನೀವು ಕೊಟ್ಟಂತ ಆಹಾರ ನನಗೆ ಮಾತುಗಳನ್ನೇ ಮಾಡಿದ ಸತ್ತಿದ್ದಾರೆ. ಅಮ್ಮ ನಿನಗಾಗಿ ಈಗಲಾದರೂ ಸತ್ಯ ಹೇಳ. ಎಲ್ಲಿಗೆ ಹೋಗುವುದು? ಹೇಳುತ್ತೇನೆ. ಆ ವಿಚಾರವನ್ನು ನೀವು ಯಾರಲ್ಲಿ ಹೇಳಬಾರದು. ಹೇಳಬಾರದ ವಿಚಾರವೇ ಹೌದಾ? ಪರಬ್ರಹ್ಮವನ್ನು ಕೇಳಿದ್ರು ಹೇಳು. ನಾನು ಜಾಪಾನ್ ಮಹಿಳೆಯರ ಆಶ್ರಮ ಅವರು ನೀಡುವಂತ ಅಮೃತ ತುಲ್ಯವಾದ ವಚನವನ್ನು ಕೇಳುವಾಗ ಮನಸ್ಸು ಎಂಬುದು ಪ್ರಫುಲ್ಲಿತ ಬೇಸರದಿಂದ ಹೋಗಿ ಸಂತೋಷ ಎಂಬುದು ಮನಸ್ಸಿನಲ್ಲಿ ಅಡಕವಾಗುತ್ತದೆ. ಹಾಗಾಗಿ ಹಾಗಾದ್ರೆ ನೀವು ಕೇವಲ ನಿನ್ನ ಪ್ರಿಯಕರಣ, ಲೋಕಕ್ಕೆ ಪ್ರಿಯಕರ. ನಿಜ. ನನಗೊಂದು ಸಹಾಯ ಮಾಡಲು ನನ್ನ ಮನಸ್ಸಿನಲ್ಲಿಯೂ ಬೇಸರವನ್ನು ಪಡೆಯಬೇಕೆನ್ನುವಂತಹ ಮಹಾರಾಣಿ ಅರಸನಿಗೆ ಆಹಾ ಅದು ಅದು ಒಡೆಯರಿಗೆ ತಿಳಿದ್ರೆ ತಾನೇ ಕಷ್ಟವಾಗುತ್ತೆ. ಹೇಳದೇ ಇದ್ರೆ ಹೋಗುವುದು ಹೇಗೆ ಹಾಗೆ ಆಲೋಚಿಸಿದೆ ನೋಡ. ಧವಳ ವರ್ಣದ ಎರಡು ಅಶ್ವಗಳು ಕಾಣಿಸುತ್ತಾವೆ. ಅದನ್ನೇ ಸಿದ್ಧಗೊಳಿಸಿ ಅದನ್ನೇ ಏರಿಕೊಂಡು ಹೋಗು. ಒಂದು ವೇಳೆ ಯಾರಾದ್ರೂ ಎಲ್ಲಿಗಂತ ಕೇಳಿದ್ರೆ ವನವಿಹಾರಕ್ಕೆ
ಈ ಆಶ್ರಮದ ಸ್ಥಿತಿಯಿಂದ ಏನಾಗಿ ಹೋಗಿದೆ, ಇದಕ್ಕೆಲ್ಲ ಕಾರಣ ಯಾರು? ಆ ಗುರುದೇವ, ಈ ಆಶ್ರಮಕ್ಕೆ ನಾನು ಹೊಸದಾಗಿ ಬರುವವಳಲ್ಲವಲ್ಲ. ದಿನನಿತ್ಯ ಬಂದು ನೋಡುವಂತಾಗಿ ಆಶ್ರಮ ಬಿಟ್ಟು ಛಿದ್ರವಾಗಿದೆ ಇಲ್ಲ ತಂದೆ. ಹೋಮ ಧೂಮಗಳ ಹೊಗೆಗಳಿಲ್ಲ, ಋಷಿ ಮುನಿಗಳಿಲ್ಲ. ಅಷ್ಟು ಮಾತ್ರ ಅಲ್ಲದೆ ದುರ್ಗಾದೇವಿಯ ಮಂದಿರ ನೆಲಸಮವಾಗಿ ಹೋಗಿದೆ. ಶಿಷ್ಯವರ್ಗಕ್ಕೆ ಅಮೃತವಾದ ವಚನವನ್ನು ನೀಡುವವರು ನೀವಿದ್ದು ಕತ್ತಲಿನಿಂದ ಗುಹೆಯಿಂದ ಹೊರಬರುತ್ತಾ ಇದ್ದೀರಲ್ಲ. ಇದಕ್ಕೆಲ್ಲ ಕಾರಣ ಯಾರು? ಇದೆಲ್ಲ ಹೇಗಾಯಿತು? ನನ್ನಲ್ಲಿ ಹೇಳಿ ತಂದೆ, ನನ್ನಲ್ಲಿ ಹೇಳಿ. ಮಗಳೇ ನಿಮ್ಮ ಭಕ್ತಿ ವಿಶ್ವಾಸಗಳನ್ನು ರಕ್ಷಣೆ ಮಾಡುತ್ತದೆ ಹೇಳಿದರೆ ಹೇಳಿ. ಆದರೆ ಹೋಮ ಧೂಮಗಳಿಲ್ಲ, ನಡೆಯುವ ಆಶ್ರಮವಿಲ್ಲ, ಮುನಿಮಠಗಳ ವೇದ ಪಠಣ ಕೇಳಿಸುವುದಿಲ್ಲ. ಮನಸ್ಸಿಗೆ ಹೊರದೇಳುತ್ತಿರುವಂತ ಯಾವ ಮಾತೆಯ ತುಡಿ ಯಾಕೆ ನೆಲಸಮವಾಗಿದೆ? ನನ್ನಲ್ಲಿ ಹೀಗೆ ಅವರು ಅವಳನ್ನು
ಮನಸ್ಸಿಗಳಿಸಿದಂತಹ ಬೇಸರವನ್ನು ಕಳೆಯಬೇಕೆನ್ನುವಂತಹ ಉದ್ದೇಶದಿಂದ ಮಾಲಿನಿಯ ಜೊತೆಗೂಡಿ ಆಶ್ರಮದತ್ತ ಬಂದು ನೋಡಿದೆ ಎಂದಾದರೆ ಆಶ್ರಮವೇ ಅಸ್ತವ್ಯಸ್ತವಾಗಿ ಹೋಯಿತು. ಇದಕ್ಕೆಲ್ಲದಕ್ಕೂ ಕಾರಣ ಏನೆಂಬ ಹಾಗೆ ನಿಮ್ಮಲ್ಲಿ ಕೇಳಿದಾಗ ನನ್ನನ್ನ ಬಿಟ್ಟು ಮಾಡಿ ತೋರಿಸುತ್ತಾಯಿತು. ನಾನು ಹೊಣೆಗಾರನಿಗೆ ಹೆಣ್ಣು ಮಕ್ಕಳ ಮನಸ್ಸೆನ್ನುವುದು ಕೋಮಲವಾದದ್ದು, ಮೃದುವಾದದ್ದು ಎನ್ನುವುದನ್ನು ತಿಳಿದವರು ನಾನು. ಮತ್ತ್ಯಾಕೆ ನನ್ನನ್ನು ಜೋಯಿಸುವುದಕ್ಕೆ ಮುಂದಾಗುತ್ತಾರೆ? ಇತರರ ಏಳಿಗೆಯನ್ನು, ಅನ್ಯರ ಸಂತೋಷವನ್ನು ಕಂಡು ಮನಸ್ಸ ಕರುಳಿದವಳೆಲ್ಲ ಇದೆ ಸಂತೋಷವನ್ನು ಹೊಂದಿದೆ. ಹೀಗಿರುವಾಗ ನನ್ನಿಂದ ಹೀಗಾಯ್ತು ಎನ್ನುವ ಹಾಗೆ ಹೇಳಿದ್ರೆ ನಾನದನ್ನು ಎಂದು ಸಹಿಸಿ ನಿಮ್ಮ ಮಗಳ ಸಮಾನಳು. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಹೌದಾಗಿದ್ದರೆ ನೀವು ಹೇಳಬೇಕು. ಯಶೋಮತಿ ನಿಂತ ದಾರಿಯಲ್ಲಿ ತಪ್ಪಿದ್ದು ಎನ್ನುವ ಸರಿ ಮಾಡಿಕೊಂಡು ನಡೆಯುತ್ತಿತ್ತು. ಬದಲಾಗಿ ಈ ರೀತಿಯಾಗಿ ಅರ್ಥವಾಯಿತು. ಈ ಪ್ರದೇಶ ನನ್ನವರ ಆಳ್ವಿಕೆಗೆ ಒಳಪಟ್ಟಂತಹ ಸ್ಥಳ. ಇಲ್ಲಿ ನಡೆದಂತಹ ಘಟನೆಯನ್ನು ಕಂಡರೂ ಅದನ್ನು ಎದುರಿಸುವುದಕ್ಕೆ ಬೇಕಾಗಿ ನನ್ನವರು ಬರಲಿಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ ಈ ರೀತಿಯಾಗಿ ಯಾರಿಗಾಗಿದೆ ಎನ್ನುವುದನ್ನು ತಿಳಿಸಿ ನನ್ನವರಿಗೆ ಹೇಳಿ ಅದಕ್ಕೆ ತಕ್ಕ ಉತ್ತರವನ್ನು ತಕ್ಕ ಪರಿಹಾರವನ್ನು ನಾನು ಮಾಡಿಸಿಕೊಳ್ಳುತ್ತೇನೆ. ಹಾಗಿದ್ರೆ ಇಲ್ಲಿಯಾದಂತ ಅನಾಹುತಕ್ಕೆ ಕಾರಣ ನಿನಗೆ ಗೊತ್ತಿಲ್ಲ. ನೀ ಯಾರು ಪ್ರಜ್ಞೆ ಇದೆಯಾ? ನಿಮಗೆ ಯಾರು? ಈ ಪ್ರಜೆಗಳಿಗೆ ಮಮತೆಯ ಮಡಿಯಲ್ಲಿ ಇರಿಸಿ ಮತ್ತೆ ಎದೆ ಹಾಲನ್ನು ಕುಡಿಸಬೇಕಾದಂತ ತಾಯೇ, ಹಾಲು ಬಿಡಬೇಕಾದ ತಾಯೇ ವಿಷವನ್ನು ಇತ್ತದೆ. ಜಾತಿಗೆ ಖಂಡಿತ ಈ ನಾಡಿನ ಪ್ರಜೆಗಳನ್ನೆಲ್ಲ ಕಾಯಬೇಕಾದ ಯಾರ ಪ್ರಭು
ಗ್ರಹಿಸಿಕೊಳ್ಳುವಂತ ಬ್ರಾಹ್ಮಣ ಅವರನ್ನೆಲ್ಲ ಕಡಿದು ಮಾರಣ ಹೋಮ
ನನ್ನವರನ್ನೇನು ಬಲವಿಲ್ಲದ ಅದ್ವೈತದ ಹಾಗೆ ಕಾಣಿಸಿಕೊಂಡಿದ್ದೀರಿ. ಏನು ಶಕ್ತಿಯವರಲ್ಲಿ ಈ ಹಿಂದಕ್ಕಾದರೂ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ಅಜೇಯನಾದಂತಹ ಬಲವನ್ನು ಪಡೆದುಕೊಂಡವರಿದ್ದಾರೆ. ಹೆಚ್ಚೇಕೆ ಅವರ ಭಕ್ತಿಗೆ ಮೆಚ್ಚಿದಂತಹ ಶಾರದಾದೇವಿ ಒಲಿದಿದ್ದಾಳೆ ಗಾಯತ್ರಿ ಮಂತ್ರ. ನನ್ನನ್ನು ನೀವು ಮರಳಿರುವ ಹಾಗೆ ಒಪ್ಪಿಕೊಳ್ಳುತ್ತೀರಿ. ನಾನು ಪತಿವ್ರತೆ ಇದ್ದೇನೆ. ಪತಿವ್ರತ ನಾರಿಯೊಬ್ಬಳು ಮನಸ್ಸು ಮಾಡಿದಳಿಯಲ್ಲಾದರೆ ಯಾವುದನ್ನೂ ಸಾಧಿಸಬಲ್ಲರು. ಹಾಗಾಗಿ ಆ ಧೈರ್ಯದಿಂದಲೇ ಹೇಳಿಕೊಂಡಿದ್ದಾರೆ. ಏನು ನನ್ನ ಗಂಡರನ್ನು ಉಳಿಸುವಂತಹ ಹೊಣೆಗಾರಿಕೆ ನನಗುಂಟು. ನನ್ನ ಕೊರಡ ಮಾಂಗಲ್ಯವನ್ನು ಹರಿಯುವಂತಹ ಶಕ್ತರು ನಾನಿದ್ದಾನೆ. ನಾನು ನೋಡಿಕೊಳ್ಳುತ್ತೇನೆ. ನೀವು ಇಷ್ಟೆಲ್ಲ ಕಥೆ ಹಿಡಿದು ಮೂರು ಮೂರ್ತಿಗಳಿಗೆ ಸಂಬಂಧಪಟ್ಟಂತೆ ಈಗ ಮೂರು ಮೂರ್ತಿಗಳು ಮತ್ತೆ ಪತಿವ್ರತ ಶಕ್ತಿಯ ಬಗ್ಗೆ ನನಗೆ ಕಷ್ಟ ಮಾಡುತ್ತೆ ಮಗಳೇ. ಪತಿವ್ರತೆಯರ ಶಕ್ತಿಯನ್ನು ಮೂರು ಮೂರ್ತಿಗಳು ಒಟ್ಟಾಗಿ ಹೋಗಿ ಅನಸೂಯ ದೇವಿಯನ್ನು ಪರೀಕ್ಷೆ ಮಾಡಿದಾಗ ಮಾಡಬೇಕು ಹೋದಾಗ ಅಲ್ಲ ಪತಿವ್ರತ ಧರ್ಮದಿಂದ ಮೂರು ಮೂರ್ತಿಗಳನ್ನು ಕೂಡ ಮಕ್ಕಳೋಪಾದಿಯಲ್ಲಿ ಮಾಡಿದ್ದಾಳೆ. ತೊಟ್ಟಿಲಿಗೆ ಹಾಕಿ ತೂಗಿನ ಮಾಡಿದ್ದಾಳೆ. ಅವಕ್ಕೆ ಸತ್ತ ಗಂಡನನ್ನು ಸೂರ್ಯ ಚಂದ್ರನ ಚಲನ ವಲನವನ್ನು ನಿಲ್ಲಿಸಿದ ಪತಿವ್ರತೆ ಹೇಳಿದ್ದಾರೆ. ನಾನು ಒಪ್ಪಿಕೊಳ್ತೇನೆ ಮಗಳೇ, ನಾನು ಒಪ್ಪಿಕೊಳ್ತೇನೆ. ಪತಿವ್ರತ ಶಕ್ತಿಗೆ ಶಕ್ತಿ ಹಾಗಾಗಿ ಧೈರ್ಯದಿಂದಲೇ ಹೇಳಿಕೊಳ್ಳಿ. ಮಗಳೇ, ಈ ಕರ್ಮ ಪ್ರಪಂಚದಲ್ಲಿ ನೀನೊಬ್ಬಳೇ ಪತಿವ್ರತೆ ಅನ್ನುತ್ತಾನೆ ಅಲ್ಲ. ಈ ನಿರಪರಾಧಿಗಳಾದ ಸಾಧು ಸಜ್ಜನರ ತಲೆಯನ್ನು ಕಡಿದು ಕರ್ಮಭೂಮಿಗೆ ಇರಿಸಿದ್ದಾರಲ್ಲ, ಅವರಿಗೆ ಸಜ್ಜನರು ಇಲ್ವೇ? ಅವರು ಸಜ್ಜನರನ್ನು ಒಟ್ಟಾಗಿ ಪ್ರಶ್ನೆ ಕೇಳಿದರೆ ಉತ್ತರ ಕೊಡೋದಕ್ಕೆ ಮೂರು ಮೂರ್ತಿಗಳೆಂದಾದಿದ್ದ ಹೇಳು. ಹಾಗಿದ್ರೆ ಅವರ ನಿನ್ನ ಒಬ್ಬಳ ಶಕ್ತಿ ಇಟ್ಟಿರುವಾಗ ಇಟ್ಟುಕೊಂಡು ಸಜ್ಜನ ಶಕ್ತಿ ಎಷ್ಟು ಅಂತೇಳಿ ಅಳತೆಗಳು ಮಾಡೋದಕ್ಕೆ ನೀನು ಸಾಧ್ಯ ಮಾಡಿ. ಅವರೆಲ್ಲ ಕಾಣ್ತಾ ಇದ್ದಾರೆ. ನನ್ನ ಗಂಡನಿಗೆ ಯಾಕೆ ಶಿಕ್ಷೆ ಕೊಟ್ಟೆ? ನನ್ನ ಮಕ್ಕಳಿಗೆ ಯಾಕೆ ಶಿಕ್ಷೆ ಕೊಟ್ಟೆ? ನನ್ನ ಬಂಧುಗಳಿಗೆ ಯಾಕೆ ಅನ್ಯಾಯವಾಯ್ತು ಅಂತ ಹೇಳಿ ಈ ಪತಿವ್ರತೆಯರನ್ನು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡುವುದಕ್ಕೆ ಸಾಧ್ಯ ಆಗಿತ್ತು ಹೇಳು. ಹಾಗಿದ್ರೆ ಉತ್ತರ ಇಲ್ಲದ್ದು ಪ್ರಶ್ನೆ ಆಗುವುದಿಲ್ಲ. ಅವರು ಉತ್ತರ ಇಲ್ಲದಂತಹ ಪ್ರಶ್ನೆಯನ್ನು ಯಾವ ಪತಿವ್ರತೆಯನ್ನು ಕೇಳುವುದಿಲ್ಲ. ನನಗೊತ್ತು ಮಗಳೇ, ಇವರೆಲ್ಲರೂ ಒಟ್ಟಾಗಿ ಹೇಳಿದಾಗ ಉತ್ತರ ಕೊಡುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀನು ಮತ್ತೆ ಹೇಳಿದಿ, ನಿನ್ನ ಗಂಡನು ಯಾವ ವರದಕ್ಷಿಣೆ ವಿಧಿಯಿಂದ ಹೊರಬರಬೇಕಿದೆ. ಏನು ಬೇಕೆಂಬುದು ನಿನಗೆ ಜ್ಞಾಪಕ ಇದೆಯಾ? ಯಾವ ಗಾಯತ್ರಿ ಮಂತ್ರ ಗಾಯತ್ರಿಯನ್ನು ಯಾವಾಗ ಬಿಟ್ಟಿದ್ದಾನೋ ಆವಾಗ ಅವನ ಶಕ್ತಿ ಯಾವುದೇ ಶಕ್ತಿ ಹಿಡಿಯುವುದಿಲ್ಲ ಎಂಬ ನೆನಪಾದರೂ ಇಲ್ಲದೆ
ಈ ಪತಿವ್ರತೆಯ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಬೇಕಾಗಿ ಒಂದಾರು ಸ್ವರೂಪಿ ಚುಳಿಗೆ ಹಾಗೆ ಬರ್ತಾಳೆ. ಈ ಸತಿಯ ಪ್ರಭಾವಕ್ಕೆ ಉತ್ತರ ಕೊಡ್ತಾಳೆ. ಚಂಡಿಗೆ ಬರಬೇಡಿ. ಉಳಿಯುವುದಿಲ್ಲ. ಲೋಕದಲ್ಲಿರುವಂತಹ ಸಕಲ ಚರಾಚರ ಜೀವರಾಶಿಗಳಿಗೆ ಮಾತ್ರ ಸ್ವರೂಪಡುತ್ತಾರೆ. ಆ ಲೋಕದಲ್ಲಿ ನಾನು ಅವಳಿಗೆ ಮಗಳ ಸಮಾನಳಿದ್ದಾರೆ. ತಪ್ಪಲ್ಲ. ಈ ಲೋಕದಲ್ಲಿ ಯಾವುದೇ ಒಂದು ತಾಯಿ ತನ್ನ ಮಗಳ ಮಾಂಗಲ್ಯವನ್ನು ಹರಿಯುವುದಕ್ಕೆ ಅಥವಾ ಕಸಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾಳೆ. ಮಗಳ ಮಾಂಗಲ್ಯವನ್ನು ಹರಿಬವಳನ್ನು ಮಾತಂತ ಹೇಳುವುದಿಲ್ಲ, ಅವಳ ಮಾರಿ ಆಗ್ತಾಳೆ. ಹಾಗಾಗಿ ಚಂಡಿಕೆ ಬಂದಳು ಎಂದಾದರೆ ನೇರವಾಗಿ ಅವಳ ಬಳಿಗೆ ಹೋಗಿದ್ದೇನೆ. ಸೆರಗೊಂಡು ಬೇಡಿಕೊಳ್ಳುತ್ತೇನೆ, ಅಮ್ಮ ನನ್ನ ಪತಿಯನ್ನು ಉಳಿಸಿಕೊಳ್ಳಮ್ಮ ಎನ್ನುವ ಹಾಗೆ. ಉಳಿಸಿಕೊಡುತ್ತಾಳೆ ಎನ್ನುವಂತಹ ಆತ್ಮವಿಶ್ವಾಸದಿಂದಲೇ ಹೇಳುತ್ತಾ ಇದ್ದೇನೆ. ಶ್ರೀದೇವಿಯ ಪದದ ಸೂರ್ಯ ಚಂದ್ರನ ಮೇಲ ಕಳೆದ ಪೂರ್ಣಿಮೆಗಳಾದಂತಹ ನಿಮ್ಮ ಪಾದದ ಮೇಲೆ ನನ್ನ ದೇಹದಲ್ಲಿ ಪ್ರಾಣವಿರುವ ತನಕ ನನ್ನ ಗಂಡನ ಪ್ರಾಣ ಬಿಡಿ. ದೇಹದ ಒಂದೇ ಒಂದು ಕೂದಲು ಕೊಂಕಿಸದ ಹಾಗೆ ನಾನು ಮಾತನಾಡುತ್ತೇನೆ. ಮಗಳೇ, ಗಂಡನನ್ನು ಹೆಂಡತಿಯಾದವನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಾಗ ಮತ್ತೊಂದು ಯಾವ ಶಕ್ತಿಯನ್ನು ಖಂಡಿಸುತ್ತದೆ, ಪೂರೈಸುವುದಕ್ಕೆ ಸಾಧ್ಯ ಇಲ್ಲ. ಒಪ್ಪಿಕೊಳ್ಳದೆ ನಿನ್ನ ಗಂಡನನ್ನು ನೀನು ಉಳಿಸಿಕೊಳ್ಳುತ್ತೇನೆ. ಖಂಡಿತವಾಗಿ ಉಳಿಸಿಕೊಳ್ಳುತ್ತೇನೆ. ದೇಹದಲ್ಲಿ ಪ್ರಾಣವಿರುವ ಉದ್ವೇಗದ ಬರದಲ್ಲಿ ಎರಡು ಮಾತುಗಳನ್ನೇ ಆಡಿಬಿಟ್ಟು ಅರ್ಥವಿಸಿಕೊಂಡೆ. ನನ್ನ ದೇಹದಲ್ಲಿ ಪ್ರಾಣವಿರುವ ತನಕ ಮಾತ್ರ ನನ್ನ ಪತಿಯನ್ನು ಉಳಿಸಿಕೊಳ್ಳಬಹುದು. ಪತಿಗಿಂತ ಮೊದಲು ನಾನು ಅಳಿಬೇಕು ಎಂದಾದರೆ ಆಲೋಚಿಸಬೇಕಲ್ಲವೇ? ವಿಶಾಲವಾಗಿ ಬೆಳೆದಂತಹ ಆಲದ ವೃಕ್ಷವನ್ನು ಕತ್ತರಿಸುವಂತಹ ಸಂದರ್ಭ, ಅದನ್ನೇ ಸುತ್ತುವರೆದು ಬೆಳೆದಿರುವಂತಹ ಬಳ್ಳಿಗಳು ಮೊದಲಾಗಿ ಕತ್ತರಿಸಲ್ಪಡುತ್ತದಂತೆ. ಅಂತೆ ನನ್ನ ಪತಿಗಿಂತ ಮೊದಲು ನಾನು ಅಳಿದೆನು ಎಂದಾದರೆ ಖಂಡಿತವಾಗಿ ಚಂಡಿಗೆ ಬರುವಾಗ ಬಂದವಳು ಸುಮ್ಮನೆ ಬಿಡುವುದಕ್ಕಿಲ್ಲ. ನನ್ನ ಪತಿಯನ್ನು ಕೊಂದಾಡು. ಹಾಗಾಗಿ ಲೋಕೋತ್ತರ ಕೀರ್ತಿಯನ್ನು ಸಾಧಿಸಿದಂತಹ ನನ್ನ ಪ್ರಭುಗಳು ಚಂಡಿಕೆಯಿಂದ ಹತರಾದರು ಎಂದಾದರೆ ಮುಕ್ತಿಬಾಹಿರರಾಗುತ್ತಾರೆ. ಮುಕ್ತಿಬಾಹಿರ
ನಿನ್ನ ಗರ್ಭಸಂಚಾರವಲ್ಲ, ನಿನ್ನ ಮಡಿಲಲ್ಲಿ ಬೆಳೆದವರಲ್ಲ ಈ ಪ್ರಜೆಗಳು. ಆದರೂ ನನ್ನ ಮಕ್ಕಳು ಅಂತ ಹೇಳಿದ್ರು, ಮಕ್ಕಳು ಕಣ್ಣೀರು ಸುರಿಸುವುದಕ್ಕೆ ಅವಕಾಶ ಮಾಡಿಕೊಡುತ್ತಾರೆ. ನೀನು ಅತ್ತರೆ ಇಲ್ಲಿ ಬರಗಾಲ ಬಂದರೆ ನಿನ್ನ ಪ್ರಜೆಗಳು ನಾಳೆ ಅನ್ನ ಆಹಾರ ನೀರು ಕೂಡುತ್ತೆ ನಿನ್ನ ಮತ್ತಾಡಿ ಸಾಯೋದಕ್ಕೆ ನೀನು ಅವಕಾಶ ಮಾಡಿಕೊಂಡು ಗಂಡನಿಗೆ ಕೆಟ್ಟ ಬಂದಾಗ ಹೆಂಡತಿಯಾದವಳು ಮಲಗಿದರೆ ಅಪರಾಧ. ಬರೇ ನೀನೊಬ್ಬ ಅರಣ್ಯನಿಗೆ ಮಡದಿ ಮಾತಲ್ಲ, ಪ್ರಜೆಗಳಿಗೆ ತಾಯಿಯನ್ನು ಕೊಟ್ಟು ಅವರ ಹಿತವನ್ನು ಬಯಸಿ ನಿನ್ನ ದುಃಖವನ್ನು ಅದನ್ನು ನಿನ್ನ ಗಂಡನಿಗೆ ಯಾರು ನನಗಿಂದ ಎಲ್ಲಿಂದ ಸಾಧ್ಯ ಹೇಳಿ. ಗಂಡನಾದವರಂತ ಅನ್ಯಾಯವನ್ನು ಮಾಡಿದ್ರು ಕೂಡ ಹೆಂಡತಿಯಾದ ಬೆಳೆ ಮೋಕ್ಷವನ್ನು ಉಳಿಸಬೇಕು ಹೊರತು ಅನ್ಯಥಾ ಯಾವ ಶಕ್ತಿಯನ್ನು ಸಾಧ್ಯ ಅನ್ಯ ಚಿಂತೆಗೆ ನುಡಿದು ಏಕ ಚಿತ್ತದಿಂದ ಅಂಬಿಕೆಯ ಪಾದಾರವಿಂದವನ್ನು ನೆನೆದು ನಡೆದದ್ದು ಹೌದಾಗಿದ್ರೆ ನಿನ್ನ ಗಂಡನಿಗೆ ಖಂಡಿತವಾಗಿಯೂ ಮೋಕ್ಷವಿದೆ ಮಗಳೇ, ಖಂಡಿತವಾಗಿಯೂ. ಒಂದು ಮಾತ್ರ ವ್ಯಾಪಾರದಲ್ಲಿ ಅವರ ದಾರವ ಅನ್ಯಾಯವನ್ನು ಮಾಡಿದರೂ ಕೂಡ ಅಂಥವರಿಗೆ ನಾನು ಮೋಕ್ಷವನ್ನು ಕೊಡಿಸಿದ ಆ ಕಾರಣದಿಂದ ಎಲ್ಲವೂ ದೈವಚಿತ್ತ, ದೈವದ ಮನೆ ಹೊರದಕ್ಕೆ ಬೇಕಾಗಿ ಕೃಷ್ಣನಿಗೆ ಪ್ರಾಪ್ತಿಯಾಗಿದೆ ಅಂತ ಹೇಳಿ ಅಂಬಿಕೆಯನ್ನು ನೆನೆದು ನಡೆದದ್ದು ಹೋದಾಗಿದೆ. ಆ ಸೂರ್ಯ ಚಂದ್ರನು ಇರುವ ತನಕ ನಿನ್ನ ಕಿಟ್ಟಿ ಇದೆಲ್ಲರೂ ಬೇಕು, ನಿನಗೆ ಬೇಕಾಗಿತ್ತು. ಯಾವುದೇ ಅನುಮಾನ ನಿನ್ನ ಶಾರೀರಿಕ ಸುಖ, ನಿನ್ನ ಸಂಸಾರದ ಸುಖ ಅಲ್ಲ, ಎಲ್ಲವನ್ನು ಬಿಟ್ಟು ಗಂಡನ ಹಿತವನ್ನು ಬಯಸಿದವಳೇ ಪತಿಪತಿಯಾಗುತ್ತಾಳೆ. ತನ್ನ ಪತಿಪತಿಯಾದಂಥ ನೀನು ಗುರುತಿಸಬಾರದು. ಅದಕ್ಕೆ ಬೇಕಾಗಿದ್ದು ಸಮಾಧಾನದ ಬುದ್ಧಿಯನ್ನು ಧರ್ಮ ಪ್ರಪಂಚದಲ್ಲಿ ಧರ್ಮವನ್ನು ಉಳಿಸುವುದಕ್ಕೆ ಆ ಧರ್ಮಗಳನ್ನು ತರೆಯುವುದಕ್ಕೆ ಬೇಕಾಗಿ ಓಂಕಾರ ಸರ್ವಪಡಿ ಯಾವ ಭಯಂಕರ ರೂಪವನ್ನು ತಳೆದು ಬಂದ ಮಗಳೇ, ನಾನು ಇಷ್ಟರವರೆಗೆ ಆಚರಿಸಿದ ತಪಶಕ್ತಿಯನ್ನು ಅವಳ ಪಾದಕ್ಕೆ ಸೂರ್ಯ ಪಾದಕ್ಕೆ ಧಾರೆ ಎರೆಯುತ್ತೆ. ಅದನ್ನು ಧಾರೆ ಎರೆದು ನಿನ್ನ ಗಂಡನಿಗೆ ಮಗಳೇ, ಮಾಲಿನಿ ಅವರಿಗೆ ದಾರಿಯನ್ನು ತೋರಿಸಿದವಳು, ಧರೆಯ ಮೇಲೆ ಧರ್ಮವನ್ನು ಉಳಿಸುವುದಕ್ಕೆ ಪ್ರಯತ್ನ ಪಡಿಸಬಹುದು. ಧರ್ಮಕ್ಕೆ ಬೇಕಾಗಿ ದೇವರಿಗೆ ಹಚ್ಚುವುದಕ್ಕೆ ಬೇಕಾಗಿ ಗಂಧದ ಮರಣವನ್ನು ದೇವರ ಹಾಗೆ ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ಇವರ ಕಾಯವನ್ನು ಖರೀದಿಸಿದರು. ಏಕಚಿತ್ತದಿಂದ ಆ ಮಾತೆಯ ಪಾದಾರವಿಂದವನ್ನು ನಡೆಸಿ ಅವಳು ನಾನು ಹೇಳಿ ಬರುತ್ತಿದ್ದ ಅವಳಿಗೆ ಹಿರಿಯಾದ ದಾರಿಯನ್ನು ಈ ಮಕ್ಕಳ ಇವರೆಲ್ಲ ಕಣ್ಣೀರನ್ನು ಬರೆಸುವುದಕ್ಕೆ ಸಾಧ್ಯ ಬರಲಿಲ್ಲ. ಅವರ ಕಾರಣವನ್ನು ನಾವು ಹುಡುಕಲ್ಲ. ಇವಳ ಪತಿವ್ರತ ಸರ್ವಯುತ ಜಗತ್ತಿ ಅವನಿಗೆ ಭಕ್ತರ ರಕ್ಷಣೆ ಆಗಿತ್ತು. ಪತಿವ್ರತ ಧರ್ಮಕ್ಕೂ ಆದಿಮಾಯೆಗೂ ನಡೆಯುತ್ತಿರುವಂತಹ ಘೋರ ಕಾಳಗ ಪರಿಣಾಮ ಏನು?
ಕೆಲಸ ಮಾಡುವ ನಮ್ಮದೇ ಆದಂತಹ ನಂದಿ ನದಿ ಉಂಟಲ್ವಾ ಅಲ್ಲಿಗೆ ಹೋಗುವ
ತಮ್ಮ ಏನ ಬಳಸಿದಂತಹ ದೇಶವನ್ನು ದೂರ ಮಾಡುವುದಕ್ಕಾಗಿ ಹಾ ನಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಬಂದವರು ನಾವು. ಹಾ ಆದರೆ ಮನಸ್ಸಿನ ಬೇಸರ ಏನೋ ದೂರವಾಯಿತು. ಹಾ ಆದರೆ ವಿಶೇಷವಾದ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ ನಾನು. ಯಾವ ದೃಶ್ಯ ಅಷ್ಟರವರೆಗೆ ಇಂತಹ ದೃಶ್ಯವನ್ನು ಕಂಡನು ನಾನಲ್ಲ. ಅಮ್ಮ ಹಾ ನಂದಿನಿ ತೀರದಲ್ಲಿ ದಡದಲ್ಲಿ ಹಾ ದೊಡ್ಡ ಬಂಡೆಗಳು. ಮತ್ತೆ ನದಿಯ ನೀರಿನಲ್ಲಿ ಬಂಡೆ ನಿನ್ನ ಮಂಡೆ ಉಂಟು. ಅದೆಂತದ? ನಂದಿನಿ ದಡದಲ್ಲೇ ಬಂಡೆಕಲ್ಲು. ಹಾ ಆದರೆ ಆ ಬಂಡೆಕಲ್ಲಿನ ಮೇಲೆ ಒಬ್ಬನಿಗೆ ಕಣ್ಣೀಮನೆಯನ್ನು ಕಂಡನು ನಾನು. ಹೌದಾ ಎಂತಹ ಸೌಂದರ್ಯವತಿ. ಇಷ್ಟರವರೆಗೆ ಅದೆಷ್ಟೋ ಲೋಕವನ್ನು ಸಂಚಾರ ಮಾಡಿದವರು ನಾವು. ಹಾ ಆದರೆ ಇಂತಹ ಸೌಂದರ್ಯವನ್ನು ಕಂಡವರೇ ನಾವಲ್ಲ. ಹಾ ನನಗೆ ಗೊತ್ತಾಯ್ತು. ಹಾ. ನದಿಯ ಬಳಿಗೆ ಹೆಣ್ಣು ಮಕ್ಕಳು ಬರುವುದು ಯಾಕೆ? ಬಟ್ಟೆ ಹೋಗಿ ಏ, ಬಟ್ಟೆ ಒಗೆಯುವುದಕ್ಕೆ ಬಂದಂತಹ ತಡ ಎಂಬುದಾಗಿ ಭಾವಿಸಿದ್ದೀರಾ? ಮತ್ತೆ ಅಲ್ಲವೇ ಅಲ್ಲ. ಮತ್ತೆ ಹಾ ಏನ್ ವಿಶೇಷ? ವಿಶೇಷ ಅಂದ್ರೆ
ಇಟ್ಟಿದ್ದಾರೆ. ಹಾ ಅಂತಹ ಪವಿತ್ರ ಜಾಗವನ್ನು ಬಿಟ್ಟು ಈ ನಮ್ಮ ಈ ಜೀವಕ್ಕೆ ಹಾ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಶಂಕರನ ಮಾಡಲಿ ಶಂಕರಿಯೋ ನಮ್ಮ ಶಂಕರಿಯನ್ನು ಅಲ್ವಾ ಒಬ್ಬನು ಶಿರದಲ್ಲಿ ಹೊತ್ತುಕೊಂಡಿದ್ದಾನೆ, ಮತ್ತೊಬ್ಬನಿಗೆ ಶರೀರದಿಂದ ಭಾಗವನ್ನೇ ಇಟ್ಟುಕೊಂಡಿದ್ದಾನೆ. ಹೆಣ್ಣು ಮಕ್ಕಳಿಂದ ಪ್ರೀತಿ ಗೌರವ ವಿಶ್ವಾಸ ಅವನಿಗೆ ಆತನ ಬಹಳಷ್ಟು ರೂಪದಲ್ಲಿ ಇರುತ್ತೆ. ಅಲ್ವಾ ಭಾರತ ಅಂತೂ ಅಲ್ವೇ ಅಲ್ಲ, ಅಲ್ವೇ ಅಲ್ಲ. ಬರುವುದಕ್ಕೆ ಸಾಧ್ಯ ಸಾಧ್ಯವಿಲ್ಲ. ಯಾರು ಮೂರು ಲೋಕದಲ್ಲಿಯೂ ಇವನ ಸೌಂದರ್ಯವನ್ನು ಸಾಧ್ಯವೇ ಇಲ್ಲ. ಅಮ್ಮ ಈಕೆಯನ್ನು ಕಂಡ ಮೇಲೆ ನನ್ನಲ್ಲಿ ಮನಸ್ಸಿನಲ್ಲಿ ಒಂದು ಆಸೆ. ಏನು ಆಶೆ? ಇಷ್ಟರವರೆಗೆ ನಾನು ಮದುವೆಯಾಗಿ ವಿಧತ್ತೆಯಾಗಿ ಗೊತ್ತಾಯ್ತಾ ಈಗ ನೋಡು, ಈಗ ನನಗೆ ಮದುವೆ ಆಗಬೇಕು ಅಂತ ನನ್ನ ಮನಸ್ಸಿನಲ್ಲಿ ಆಸೆ. ಹೌದಾ? ಈಕೆ ಮಾಡಬೇಕ ಇವಳನ್ನೇ ಮದುವೆ ಆಗಬೇಕೆಂಬುದಾಗಿ ನನ್ನ ಮನಸ್ಸಿನಲ್ಲಿ ಆಸೆ. ನೀನು ಇರುವುದು ಸರಿಯಲ್ಲ, ಅರಮನೆಗೆ ಹೋಗಬೇಕು. ಮದುವೆಗೆ ಏನು ಸಿದ್ಧತೆ ಬೇಕು ಎಲ್ಲ ಸಿದ್ಧತೆ ಮಾಡು, ಅರೆ ಕ್ಷಣ ಬರ್ತೇನೆ. ಇಲ್ಲ ತಮ್ಮನಲ್ಲವೇ? ತಮ್ಮನಾದ ಮೇಲೆ ಎಲ್ಲವೂ ಇರ್ತದೆ ಅದರಲ್ಲಿ. ಈಗ ನೀನು ಮದುವೆ ಆಗಲಿಕ್ಕೆ ಹೊರಟ ಮತ್ತೆ ಸ್ವಲ್ಪ ತಲೆ ಸರಿ ನಿಮಗೆ ಪ್ರಾಯ ಸರಿದ ಕಾರಣವೇ ಮಾತುವೆ. ಈ ಮುಖವನ್ನು ನೋಡಿದ್ರೆ ಯಾವ ಹೆಣ್ಮಕ್ಕಳಾದ್ರೂ ಮತ್ತೆ ನನ್ನ ಮುಖ ಹೇಗುಂಟು? ಮುಖದಲ್ಲಿ ಬೇರೆ ಎಷ್ಟು ಉಂಟು? ನಿನ್ನ ಮುಖದಲ್ಲಿ ಗೆರೆ ಇಲ್ಲ. ಕಾಲು ಉಂಟು, ನಿಮಗೆ ಪ್ರಾಯ ಹೆಚ್ಚಾಗ್ತದೆ. ಪ್ರಾಯ ಅಂಗನಾದ ಮೇಲೆ ನೀನಾಗಿದ್ದ ಸ್ವಲ್ಪ ಹೆಚ್ಚಿಗೆ ಇದೆ ನನಗೆ. ಹೌದೌದು. ಹಾ. ಒಂದು ಕೆಲಸ ಮಾಡು, ಮದುವೆ ಆಗೋ ಪ್ರಾಯ ಅಲ್ಲ, ಓಯ್, ಮದುವೆ ಆಗೋ ಪ್ರಾಯ ಕಳೆದು ಹೋಗಿದೆ. ಇಲ್ಲ ಈಗ ಅಣ್ಣಂತ ಹೇಳಿದ್ರೆ ತಂದೆಗೆ ಸಮಾನ. ಹಾ. ಇಲ್ಲಿ ಮಗನಿಗೆ ಮದುವೆ ಆಗಲಿ, ಹಾ. ನೀನು ಯಾಕೆ ಮದುವೆ ಈಗ ತಂದೆಗೆ ಆಗಲಿಲ್ಲ ಮತ್ತೆ ಮಗನಿಗೆ ಯಾಕೆ? ಮೊದಲು ಮಗನಿಗೆ ಮೊದಲು ತಂದೆಗೆ, ಆಮೇಲೆ ಮಗನಿಗೆ, ಮೊದಲು ನನಗೆ, ಆಮೇಲೆ ನಿನಗೆ. ತಂದೆಗೆ ಮಗ ನಿನ್ನ ಮದುವೆ ಆಗಕ್ಕೆ ಮಗ ಹುಟ್ಟಿದೆ, ಹಾ. ನಿಮಗೆ ತಲೆ ಸರಿ ಇಲ್ಲ. ನೀನಲ್ವಾ ಹೇಳಿದ್ದು ಮಗ ತಂದೆ ಮಗ ತಂದೆ ಅಂತ? ನೀನೊಬ್ಬ ಸುಮ್ಮನೆ ಕೂತ್ಕೋ. ಏನು? ನಿಂಗೆ ಮದುವೆ ಬೇಡ, ನಾನು ಇವಳು ನಾನು ನಾನು ನೀವು ವಾದ ಮಾಡುದು ಬೇಡ. ಈ ಹೆಣ್ಣನ್ನು ನಾವು ಬಯಸುವುದೇ ಸರಿಯಲ್ಲ. ಯಾಕ?